ಗುಡ್ ಈವ್ನಿಂಗ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಮಾನವರಾಗಿ ನಾವು ಹುಟ್ಟಿದ್ದೇನೋ ಒಂದು ಅದೃಷ್ಟ ಅಂತೆ. ಹಾಗಾಗಿ ಮಾನವರಾಗಿ ಹುಟ್ಟಿದ ನಮಗೆ ಸಾಕಷ್ಟು ಅದೃಷ್ಟಗಳು ನಮ್ಮ ಜೀವನದಲ್ಲಿ ಸಿಗ್ತದೆ. ಆ ಎಲ್ಲ ಅದೃಷ್ಟಗಳನ್ನು ಬಳಸಿಕೊಂಡು ಗಗನದೆತ್ತರಕ್ಕೆ ಏರಿದವರು ತುಂಬ ಜನ ಇದ್ದಾರಂತೆ. ಒಬ್ಬ ಕಡು ಬಡವನಿಗೆ ಹಿಂದೆ ಒಂದು ಲಾಟ್ರಿ ಎದ್ರೆ ಅದು ಅವನ ಇಡೀ ಜೀವನವನ್ನೇ ಬದಲಿಸುತ್ತಂತೆ. ಹಾಗೆ ಇಡೀ ಜೀವನವನ್ನೇ ಬದಲಾಯಿಸುವಂತಹ ಒಂದು ಸುಂದರವಾದಂತಹ ಸ್ಕೀಮ್ ನಿಮ್ಮ ಮಧ್ಯೆಯೇ ಹೊಂದಿದೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ವುಡ್ ಲೈಕ್ ಟು ವೆಲ್ಕಮ್ ಯು ಆಲ್ ಫಾರ್ ದ ಬ್ಯೂಟಿಫುಲ್ ಈವ್ನಿಂಗ್. ಈ ಸುಂದರ ಸಂಜೆಗೆ ನಿಮ್ಮನ್ನೆಲ್ಲ ಬಹಳ ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಿದ್ದೇನೆ. ಒಂದು ಬಾರಿ ಗಟ್ಟಿ ಚಪ್ಪಾಳೆ ಕೊಡಬೇಕು ನೀವು ಫಾರ್ ಆಲ್ ದ ಮೆಂಬರ್ಸ್ ಓವರ್ ಹಿಯರ್. ಹಾಗೆ ನಮ್ಮನ್ನು ಲೈವಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ. ನಿಮಗೂ ಕೂಡ ಎಲ್ರಿಗೂ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಸ್ಪಂದನ ವಾಹಿನಿಯಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ, ಯೂಟ್ಯೂಬಲ್ಲಿ ತುಂಬ ಜನ ನೋಡ್ತಾ ಇದ್ದಾರೆ. ಸೊ ನೋಡ್ತಿರುವಂಥ ನಿಮಗೆಲ್ರಿಗೂ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆದರಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ತಾ ಇದ್ದೇನೆ. ನಾನು ಹಾಗೆ ಹೇಳಿದಾಗೆ ಈ ಸ್ಕೀಮ್ ಬಗ್ಗೆ ಸಾಕಷ್ಟು ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. MK ಗ್ರೂಪ್ ಇವರ ಒಂದು ಸಹಭಾಗಿತ್ವದಲ್ಲಿ ಶೈನ್ ಎಂಟರ್ಪ್ರೈಸಸ್ ನಿಮಗೋಸ್ಕರ ಈ ಒಂದು ಸುಂದರವಂಥ ಸ್ಕೀಮನ್ನು ಆಯೋಜಿಸಿದ್ದಾರೆ. ಈ ಸ್ಕೀಮ್ ಪ್ರಕಾರ ನಿಮಗೆ ಗೊತ್ತಿರೋ ಹಾಗೆ ನಾನು ಆಗಲೇ ಹೇಳಿದೆ ನೋಡಿ, ಆಕ್ಟಿವಾ ಹೋಂಡದ GM ಸರ್ ನಮ್ಮ ಜೊತೆ ಇದ್ದಾರೆ. ಈಗ ನಾನು ಆಕ್ಟಿವಾ ಹೋಂಡದ 90% ದುಡ್ಡು ಕೊಡ್ತೇನೆ ಅಂದರೆ ಸರ್ ನನಗೆ ಈಗ ಗಾಡಿ ಕೊಡೋದಿಲ್ಲ, 100% ಕೊಟ್ಟರೆ ಮಾತ್ರ ಕೊಡ್ತೇನೆ ಅಂತ ಹೇಳ್ತಾರೆ. ಆದರೆ ನಮ್ಮ MK ಗ್ರೂಪ್ ಮತ್ತು ಶೈನ್ ಎಂಟರ್ಪ್ರೈಸಸ್ ಅವರ ಕಡೆಯಿಂದ ಕೇವಲ 600 ರೂಪಾಯಿಗೆ ಒಂದು ಆಕ್ಟಿವಾ ಹೋಂಡಾ ಪಡೆಯುವಂಥ ಅವಕಾಶ ಸಿಕ್ಕಿದೆ. ಸೊ ವಾಟ್ ಎಲ್ಸ್ ಯು ನೀಡ್? ಒಂದು ಗಟ್ಟಿ ಚಪ್ಪಾಳೆ ಫಾರ್ ದ ವಂಡರ್ಫುಲ್ ಸ್ಕೀಮ್. ಕಮ್ ಆನ್ ಎಟ್ ಅಗೈನ್. ಸೊ ಈ ಒಂದು ಸುಂದರವಂಥ ಕಾರ್ಯಕ್ರಮವನ್ನು ನಾವು ಆರಂಭಿಸುವ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಜೊತೆ ಈ ಒಂದು MK ಗ್ರೂಪ್ ಹಾಗೆ ಶೈನ್ ಎಂಟರ್ಪ್ರೈಸಸ್ ಇವರ ಪ್ರೊಪ್ರೈಟರ್ಸ್ ನಮ್ಮ ಜೊತೆ ಇದ್ದಾರೆ. ವುಡ್ ಲೈಕ್ ಟು ಕಾಲ್ ಫಿರೋಜ್ ಖಾನ್ ಸರ್, ಹಾಗೆ ಅವರ ಜೊತೆ ನಾನು ಮುಜಾಫಿರ್ ಅಹಮದ್ ಅವರನ್ನು ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಸ್ವಾಗತಿಸ್ಕೊಳ್ತಿದ್ದೇನೆ. ದಯವಿಟ್ಟು ಬರಬೇಕು ಸರ್, ಪ್ಲೀಸ್. ವೆಲ್ಕಮ್ ಸರ್, ವೆಲ್ಕಮ್ ಸರ್, ಬನ್ನಿ. ಸೊ ಯಾರಿಗೆ ಗೊತ್ತುಂಟು ಯಾರ ಅದೃಷ್ಟ ಎಲ್ಲಿ ಉಂಟಂತೇಳಿ? ಇವತ್ತು ನೀವು ಕೂಡ ಅದೃಷ್ಟವಂತರಾಗಬಹುದು. TV ನೋಡ್ತಿರುವಂಥವರು ಅದೃಷ್ಟವಂತರಾಗ್ಬೋದು, ಅಥವಾ ಈ ಯೂಟ್ಯೂಬ್ ಲೈವ್ ನೋಡ್ತಿರುವಂಥವರಲ್ಲಿ ಯಾರಾದರೂ ಒಬ್ಬರು ಅದೃಷ್ಟವಂತರು ಖಂಡಿತವಾಗಿ ಆಗ್ತಾರೆ. ಸೊ ಈ ಸ್ಕೀಮ್ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡಲಿಕ್ಕೆ ಉಂಟು. ಬಿಫೋರ್ ದ್ಯಾಟ್ ನಾವು ಇವತ್ತೊಬ್ಬ ವ್ಯಕ್ತಿಯನ್ನು ಅದೃಷ್ಟಶಾಲಿ ಅಂತ ಆಯ್ಕೆ ಮಾಡಬೇಕಾದ್ರೆ ನಮಗೆ ಆ ಅದೃಷ್ಟದ ಒಂದು ಚೀಟಿ ಅಥವಾ ಒಂದು ಕೂಪನ್ ಅಥವಾ ಒಂದು ಕಾಯಿನ್ ಅತ್ಯಗತ್ಯವಾಗಿ ಬೇಕಾಗ್ತದೆ. ಸೊ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ವುಡ್ ಲೈಕ್ ಟು ವೆಲ್ಕಮ್ ಆರ್ ಟೀಮ್ ಮೆಂಬರ್ಸ್ ವಿತ್ ದ ಕಾಯಿನ್ಸ್ ವಿತ್ ದ ಕೂಪನ್ಸ್ ಆನ್ ಟು ದ ಸ್ಟೇಜ್. ದಯವಿಟ್ಟು ಬರಬೇಕು. ಕಮ್ಮ ಒಂದು ಗಟ್ಟಿ ಚಪ್ಪಾಳೆ ಕೊಟ್ಟು ಎಲ್ಲರನ್ನು ನಾನು ಸ್ವಾಗತಿಸ್ಕೊಳ್ತಾ ಇದ್ದೇನೆ. ಎಸ್, ಈಗ ನೀವು ಕ್ಯಾಮರಾದಲ್ಲಿ ನೋಡ್ತಿರುವಂತಹ ಕಾಯಿನ್ಸ್, ಇದು ಖಂಡಿತವಾಗಿ ಇದೆ ಅದೃಷ್ಟದ ಕಾಯಿನ್ಸ್. ಇದು ಅದೃಷ್ಟದ ಕಾಯಿನ್ಸ್. ಈ ಕಾಯಿನಲ್ಲಿ ಯಾವುದಾದ್ರೂ ಒಂದು ನಂಬರ್ಗೆ ಇವತ್ತು ಖಂಡಿತವಾಗಿ ಅದೃಷ್ಟ ಸಿಕ್ಕೇ ಸಿಗ್ತದೆ. ಸೊ ಬೈ ಚಾನ್ಸ್ ಇವತ್ತು ಈ ಅದೃಷ್ಟ ನಿಮಗೆ ಸಿಗಲಿಲ್ಲ ಅಂತಾದರೂ ಇನ್ನೂ ನಿಮಗೆ 17 ತಿಂಗಳುಗಳ ಅವಕಾಶ ಉಂಟು. ಇನ್ನೂ 17 ಚಾನ್ಸ್ ಉಂಟು. ಈ ಲಕ್ ಸಿಗುವಾಗ ಹೇಳ್ತಾರೆ ಒಂದು ವರನೇ ಲಕ್ ತಿಕ್ಕು ನಂದು ಆಂಡ ನಿಕ್ಲಿಗೆ 18 ಸಲ ನಿಮಗೆ ಒಂದು ಅದೃಷ್ಟದ ಪರೀಕ್ಷೆ ಖಂಡಿತವಾಗಿ ಆಗ್ತದೆ. ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಟು ಎವ್ರಿಬಡಿ ಆ್ಯಂಡ್ ವಿ ಹ್ಯಾವ್ ವಿತ್ ದಿಸ್ ದ ಪ್ರೊಪ್ರೈಟರ್ಸ್. ಸೊ ಈ ಸ್ಕೀಮ್ನ ಬಗ್ಗೆ, ಈ ತಂಡದ ಬಗ್ಗೆ, ಸೊ ವುಡ್ ಯು ಲೈಕ್ ಟು ಸೇ ಸಮಥಿಂಗ್ ಅಬೌಟ್ ದ ಟೀಮ್ ಆರ್ ದ ಇಂಟೆನ್ಷನ್ಸ್ ಬಿಹೈಂಡ್ ದಿಸ್ ವಂಡರ್ಫುಲ್ ಸ್ಕೀಮ್? ಎಲ್ಲರಿಗೆ ನಮಸ್ಕಾರ. ಶೈನ್ ಎಂಟರ್ಪ್ರೈಸಸ್ನ ಈ ಒಂದು ಸ್ಕೀಮ್ನ ಮೊದಲನೇ ಡ್ರಾ ಈಗ ಸ್ವಲ್ಪ ಸಮಯದಲ್ಲಿ ನಡೆಯಲಿದೆ. ಆದ್ದರಿಂದ ನಾನು ಹಲೋ ಎದುರಿರುವಂತಹ ಅತಿಥಿಗಳನ್ನು ವೇದಿಕೆ ಬಳಿ ಕರಿಬೇಕಾಗಿ ನಾನು ತಮ್ಮಂದೆ ಕೇಳಿಕೊಳ್ಳುತ್ತೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ನಮ್ಮ ಈ ಕಾರ್ಯಕ್ರಮದಲ್ಲಿ ಅತಿಥಿ ಗಣ್ಯರು ಸುಮಾರು ಜನ ಸೇರಿಕೊಂಡಿದ್ದಾರೆ. ಅವರನ್ನು ನಾನು ಖಂಡಿತವಾಗಿ ವೇದಿಕೆಗೆ ಕರೆಯಬೇಕು. ಸೊ
ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಮ್ಮ ಈ ಕಾರ್ಯಕ್ರಮದಲ್ಲಿ ಜೈನ್ ಗ್ರೂಪ್ಸ್ ಉಡುಪಿ ಇದರ ಪ್ರೆಸಿಡೆಂಟ್ ಆಗಿರುವವರು, ಹಾಗೆ ಇಡೀ ಉಡುಪಿಯನ್ನು ಕಟ್ಟಿದ ಉಡುಪಿಯ ನಿರ್ಮಾತ ಹಾಜಿ ಅಬ್ದುಲ್ಲಾ ಸಾಹೇಬ್, ಇದರ ಟ್ರಸ್ಟಿನ ಟ್ರೆಷರರ್, ಹಾಗೆ ಅದರ ಜೊತೆ ಟ್ರಸ್ಟಿ ಆಗಿರುವಂತಹ ಇಕ್ಬಾಲ್ ಮನ್ನಾ ಸರ್ ಇದ್ದಾರೆ. ಅವರನ್ನು ನಿಮ್ಮ ಗಟ್ಟಿ ಚಪ್ಪಾಳೆಯೊಂದಿಗೆ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಿದ್ದೇನೆ, ವೇದಿಕೆಗೂ ಸ್ವಾಗತಿಸಿಕೊಳ್ತಿದ್ದೇನೆ. ಬರಬೇಕು ಸರ್. ಆ್ಯಂಡ್ ವಿ ಹ್ಯಾವ್ ವಿತ್ ದಿಸ್ the AGM of Honda Matrix Udupi. Ladies and gentlemen, we'd like to welcome Jayant Kumar onto the stage. ದಯವಿಟ್ಟು ಬರಬೇಕು. With a huge claps, ಒಂದು ಗಟ್ಟಿ ಚಪ್ಪಾಳೆ ಕೊಟ್ಟು ಅವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಿದ್ದೇನೆ. ಸರ್, ಪ್ಲೀಸ್ ಟೇಕ್ ಯುವರ್ ಸೀಟ್. ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಂತಹ ಸುಜಯ್ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಒಂದು ಗಟ್ಟಿ ಚಪ್ಪಾಳೆ ಕೊಟ್ಟು ವಿಡ್ ಲೈಕ್ ಟು ವೆಲ್ಕಮ್ ಹಿಮ್ ಟು ಸ್ಟೇಜ್. ದಯವಿಟ್ಟು ಬರಬೇಕು ಸರ್. ಎಸ್, ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಒಬ್ಬರಿಗೆ ಹೋಂಡಾ ಆಕ್ಟಿವಾ ಖಂಡಿತವಾಗಿ ಸಿಗ್ತದೆ. ಅದರ ಜೊತೆ ಇನ್ನೆರಡು ನಾವು ಸರ್ಪ್ರೈಸ್ ಪ್ರೈಸ್ಗಳನ್ನು ಇಟ್ಟಿದ್ದೇವೆ, ಸರ್ಪ್ರೈಸ್ ಗಿಫ್ಟ್ಗಳನ್ನು ಇಟ್ಟಿದ್ದೇವೆ. ಸೊ ಪ್ರತಿಯೊಬ್ಬರಿಗೆ ಒಂದು ಮನೆ ಕಟ್ಟೋದು ಒಂದು ಕನಸಂತೆ. ಆ ಕನಸು ನನಸಾಗಲಿಕ್ಕೆ ಸುಮಾರು ಕಷ್ಟ ಉಂಟು. ಯಾಕಂದರೆ ಹಿಂದೆ ಒಂದು ಗಾದೆ ಇತ್ತು, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಹಾಗಾಗಿ ಮನೆ ಕಟ್ಟಲಿಕ್ಕೆ ಈಗಿನ ಕಾಲದಲ್ಲಿ ಭಾರಿ ಕಷ್ಟವೇ ಅಲ್ವಾ ಸರ್? ಸೊ ಆದರೂ ಈ ಒಂದು ಸಣ್ಣ ಸ್ಕೀಮಿನಿಂದ ನಿಮಗೆ ಒಂದು 2 BHK ಮನೆ ಸಿಗ್ತದಾದರೆ ಇದಕ್ಕಿಂತ ಹೆಚ್ಚು ಅದೃಷ್ಟ ಇನ್ನೆಂತ ಬೇಕು. ಹಾಗಾಗಿ ಖಂಡಿತವಾಗಿ ಇಲ್ಲಿ ಅದೃಷ್ಟ ಒಬ್ಬರಿಗೆ ಇರ್ಬೋದು, ಆದರೆ ನೀವೆಲ್ಲರೂ ಅದೃಷ್ಟವಂತರು. ಯಾಕೆ ಅಂದರೆ ನೀವು ಕಟ್ಟಿದಂತಹ ದುಡ್ಡು, ಇದನ್ನು ನಾನು ಯಾವುದೇ ಲಕ್ಕಿ ಅಂತ ಅಂದ್ಕೊಳ್ಳೋದಿಲ್ಲ. ಇದನ್ನು ಐ ವಿಲ್ ಜಸ್ಟ್ ಕನ್ಸಿಡರ್ ಇಟ್ ಆಸ್ ಅ ಇನ್ವೆಸ್ಟ್ಮೆಂಟ್. ಸೊ ನೀವೇನಾದರೂ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ಈ ಇನ್ವೆಸ್ಟ್ಮೆಂಟ್ ನಿಮಗೆ ಖಂಡಿತವಾಗಿ ರಿಟರ್ನ್ಸ್ ಆಗಿ ಒಂದಲ್ಲ ಒಂದು ರೂಪದಲ್ಲಿ ಸಿಗ್ತದೆ. ದಟ್ ಅವ್ರು ಎನ್ಶೋರ್ ಮಾಡಿದ್ದಾರೆ, ಏನಾದರೂ ಒಂದು ಒಳ್ಳೆಯ ರೂಪದಲ್ಲಿ ನಿಮಗೆ ಸಿಗ್ತದೆ ಅಂತ. ಡೈಮಂಡ್ ರಿಂಗ್ಸ್ ಇದೆ ಇಲ್ಲಿ, ನೀವು ಅದೃಷ್ಟ ತಪ್ಪಿದ್ರೆ ನಿಮಗೆ ಡೈಮಂಡ್ ರಿಂಗ್ಸ್ ಇದೆ, ಮತ್ತು ವಾರ್ಡ್ರಾಪ್ಸ್ ಇದೆ. ಹೀಗೆ ಸುಮಾರು ಗಿಫ್ಟ್ಗಳನ್ನು ನಿಮಗೋಸ್ಕರ ಖಚಿತವಾಗಿ ಕೊಡುವಂಥ ಗಿಫ್ಟ್ಗಳು ಕೂಡ ಇವೆ. ಸೊ ಇವತ್ತು 3 ಜನ ಗೆಲ್ಲಬಹುದು, ಆದರೆ ನೀವೆಲ್ಲರೂ ಗೆದ್ದ ಹಾಗೇನೆ ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಸೊ ಕಾರ್ಯಕ್ರಮದಲ್ಲಿ 3 ಬಹುಮಾನಗಳನ್ನು ನಾವು ತೆಗಿಬೇಕು. ಒಂದು ಸರ್ಪ್ರೈಸ್ ಆಗಿರುವಂತಹ ಒಂದು ಚೀಟಿಯನ್ನು ತೆಗಿಬೇಕು, ಒಂದು ಕಾಯಿನ್ಸನ್ನು ತೆಗಿಬೇಕು, ಮತ್ತು ಇನ್ನೊಂದು ಯಾರಿಗೆ ಆಕ್ಟಿವಾ ಹೋಂಡಾ ಹೋಗ್ತದೆ ಆ ಕಾಯಿನ್ ತೆಗಿಬೇಕು. ಅದರ ಮೊದಲು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅತಿಥಿಗಳೆಲ್ಲ ಸೇರಿಕೊಂಡಿದ್ದಾರೆ. ಸೊ ಅತಿಥಿಗಳ ಜೊತೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾನು ಕೇಳ್ಕೊಡ್ತೀನಿ. ವುಡ್ ಲೈಕ್ ಟು ವೆಲ್ಕಮ್ ಇಕ್ಬಾಲ್ ಮನ್ನಾ ಸರ್. ದಯವಿಟ್ಟು ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಿಮ್ಮ ಹತ್ರ ನಾನು ಕೇಳ್ಕೊಳ್ತಾ ಇದ್ದೇನೆ ಸರ್. Thank you, IMC Mr. Heba. Honorable guest on the dais, Mr. Jayant Kumar, AGM, Honda Matrix, Mr. Sujay Pujari, District President, Karnataka Rakshana Vedike, the host, Mr. Firoz Khan and Muzaffar Ahmed, fellow members, and all the lucky persons here today. It was so nice when I was being invited yesterday for a very special scheme. I have seen a lot of schemes here. ಎಷ್ಟೋ ಸ್ಕೀಮ್ಸ್ ಇಲ್ಲ, ನನಗೆ ಕನ್ನಡ ಸರಿ ಬರೋದಿಲ್ಲ, ಸಾರಿ. ಸೊ ಇಲ್ಲಿ ಎಷ್ಟೋ ಸ್ಕೀಮ್ಸ್ ಇಲ್ಲಿ ಮುಂಚೆ ಆಗಿದೆ ಇಲ್ಲಿ, ಆದರೆ ಇಲ್ಲಿ ಸ್ಪೆಸಿಫಿಕಲಿ ದ ಒನ್ ದೇ ಹ್ಯಾವ್ ಕೆಪ್ಟ್ ಹೌಸ್, ಮನೆ, that is very special. No one has kept up to now. This is a very special program. I appreciate Shine Enterprises, the team, and Shine. I am 100% sure they will prosper because the name itself says it is shining. That means they will shine a lot in the top heights. Meantime, there is a small request to the management here. You have to extend yourself on a public service also. See, this scheme specially needs the trust, Vishwasa, and what you call hospitality. So there are many other social causes here. Like for example, I tell you a small example as of today. ಇವತ್ತು ಆಯುಷ್ಮಾನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಆಯುಷ್ಮಾನ್ ಕಾರ್ಡ್ is cancelled. The new card is issued. Maximum people doesn't know about this. ಮ್ಯಾಕ್ಸಿಮಮ್ ಮಕ್ಕಳಿಗೆ ಆಯುಷ್ಮಾನ್ ಕಾರ್ಡ್ ಕ್ಯಾನ್ಸಲ್ ಆಗೋದು ಗೊತ್ತಿಲ್ಲ, ಎಷ್ಟು ಬೆನಿಫಿಟ್ಸ್ ಇದೆ ಅದರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ದ ನ್ಯೂ ಕಾರ್ಡ್ಸ್ ಆರ್ ಬೀನ್ ಇಶ್ಯೂಡ್, ಸ್ಟಾರ್ಟ್ ಆಯಿತು ಹೊಸ ಕಾರ್ಡ್ ಕೊಡೋದು, ನಮ್ಗೆ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್ ಹೆಲ್ತ್ ಇಶ್ಯೂಸ್ ಟಿಪ್ಸ್, ಹಿ ನೋಸ್ ಬೆಟರ್ ದೆನ್ ಮೀ. ಹೆಲ್ತ್ ಪ್ರೋಗ್ರಾಮ್ಸ್, ಹೆಲ್ತ್ ಇಶ್ಯೂಸ್ ಪ್ರೋಗ್ರಾಮ್ಸ್, ಅಂತಹ ಪಬ್ಲಿಕ್ ಕಾರ್ಯಕ್ರಮವನ್ನು ಕೂಡ ನಾವು ಇಡಬೇಕು. ಐ ಆಮ್ ಶೂರ್ ಶೈನ್ ವಿಲ್ ಫೋಕಸ್ ಆನ್ ದ್ಯಾಟ್. ಓಕೆ, definitely encourage these people. I bless Shine Enterprises will shine height with shine more heights. Thank you.
you so much, sir. We'll take the advice. Chi. 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 ನಮ್ಮ ಕಾರ್ಯಕ್ರಮವನ್ನು ನಾವು ಮುಂದುವರಿಸಿದೆವು. We have with this the AGM of Honda Matrix, ladies and gentlemen, ಜಯಂತ್ ಕುಮಾರ್. So I would request him ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಸರ್, ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಈ MK ಗ್ರೂಪ್ನ ಸಹಭಾಗಿತ್ವದಲ್ಲಿ ಶೈನ್ ಎಂಟರ್ಪ್ರೈಸಸ್ನವರು ಹಮ್ಮಿಕೊಂಡಂಥ ಈ ಸ್ಕೀಮ್ ಯೋಜನೆ ಗ್ರಾಹಕರ ನಂಬಿಕೆಯನ್ನು ಗಳಿಸಿ ಇದೊಂದು ಯಶಸ್ವಿಯಾಗಿ ಈ ಸ್ಕೀಮ್ 18 ತಿಂಗಳ ಸ್ಕೀಮ್ ಉಂಟು, ಭಾರಿ ಒಳ್ಳೆಯ ಸ್ಕೀಮ್ ಉಂಟು. ಇದೊಂದು ಯಶಸ್ವಿಯಾಗಿ ನಡೆಯಲಿ, ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಡಲಿ, ಆಯೋಜಿಸಿದ ಎಲ್ಲ ಪ್ರಾಯೋಜಕರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇನ್ನೂರು ಅತಿಥಿಗಳು ಸೇರಿಕೊಂಡಿದ್ದಾರೆ. ರಕ್ಷಣಾ ವೇದಿಕೆಯ ಸುಜಯ್ ಪೂಜಾರಿ ಅವರು. ಸರ್, ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನೀವು ಹೇಳಬೇಕು ಸರ್. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಶೈನ್ ಉದ್ಯಮ ಇವರಿಗೆ ಮತ್ತು ಇವರ ತಂಡದವರಿಗೂ ಎಲ್ಲ ನನ್ನ ನಮಸ್ಕಾರ. ಯಾಕೆಂದರೆ ಈ ಸ್ಕೀಮ್ ಒಂದು ಮಾಡಬೇಕಾದ್ರೆ ತುಂಬ ಎಲ್ಲರೂ 10 ಜನ ಒಟ್ಟಾಗಿ ಮಾಡಬೇಕು. ಅದು ಸ್ವಲ್ಪ ಫಸ್ಟಿಗೆ ಕಷ್ಟ ಆಗ್ತದೆ. ಮತ್ತು ಎಲ್ಲರೂ ಒಟ್ಟಾಗಿ ಅದನ್ನು ನಾವು ಎಲ್ಲರೂ ಕೂಡಿ ಅದನ್ನು ತುಂಬ ಉತ್ಸಾಹದಿಂದ ಮಾಡಿದರೆ ಮಾತ್ರ ಅದು ನಮ್ಮ ಕೆಲಸ ಸಕ್ಸಸ್ ಆಗ್ತದೆ. ಹಾಗೆ ನಮಗೆ ಈ ನನ್ನ ವೇದಿಕೆಗೆ ಆಹ್ವಾನಿಸಿದ ಶೈನ್ ಉದ್ಯಮ ಅವರಿಗೆ ನಾನು ಹೇಳುತ್ತಾ ನನ್ನ ವಂದನೆಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಸೊ ಕಾರ್ಯಕ್ರಮನ ಮುಂದುವರಿಸಿದ್ದೇವೆ. ಐ ವುಡ್ ಲೈಕ್ ರಿಕ್ವೆಸ್ಟ್ ಅವರ್ ಟೀಮ್, ದಯವಿಟ್ಟು ತಂಡದ ಸದಸ್ಯರು ಬರಬೇಕು. ಈ ಒಂದು ಕಾಯಿನನ್ನು ನೀವು ಈ ಬಾಕ್ಸ್ ಒಳಗೆ ಹಾಕಬೇಕು ಪ್ಲೀಸ್. ವಿ ಆರ್ ಡೂಯಿಂಗ್ ಇಟ್ ಜಸ್ಟ್ ಬಿಕಾಸ್ ನಮ್ಮ ಎದುರಲ್ಲಿ ಆದ್ರೇ ಅದಕ್ಕೆ ಒಂದು ಅರ್ಥ ಇರ್ತದೆ. ಸೊ ನಾವು ಹಿಂದೆಯಲ್ಲಿ ಅದನ್ನು ಮಾಡಿದರೆ ಜನ ಅದನ್ನು ಬೇರೆ ಅರ್ಥ ಮಾಡ್ಕೊಳ್ತಾರೆ. ಸೊ ನಾವು ನಿಮ್ಮ ಮುಂದೆ ಕ್ಯಾಮರಾಗಳ ಮುಂದೆ ಈ ಬಾಕ್ಸ್ ಎಂಟಿ ಬಾಕ್ಸ್ ಇದೆ, ಇಲ್ಲಿ ಯಾವುದೇ ಕಾಯಿನ್ಸ್ ಇದರಲ್ಲಿ ಇಲ್ಲ. ಪ್ಲೀಸ್ ಲೈವಲ್ಲಿ ಯಾರೆಲ್ಲ ನೋಡ್ತಾ ಇದ್ದೀರಿ ನೀವು ಅಬ್ಸರ್ವ್ ಮಾಡಬೇಕು, ಇದರಲ್ಲಿ ಬೇರೆ ಯಾವುದೇ ಕಾಯಿನ್ಸ್ ಇಲ್ಲ. ಈಗ ಸರ್ನ ಕೈಯಲ್ಲಿ ಏನಿದೆ ಇದರಲ್ಲಿ ಸುಮಾರು ಕಾಯಿನ್ಸ್ಗಳಿವೆ. ಈ ಎಲ್ಲ ಕಾಯಿನ್ಸ್ಗಳನ್ನು ವುಡ್ ಲೈಕ್ ಟು ರಿಕ್ವೆಸ್ಟ್ ಸರ್ ಆ ಬಾಕ್ಸ್ ಒಳಗೆ ನೀವು ಹಾಕಬೇಕು ಸರ್, ಪ್ಲೀಸ್. ಇಷ್ಟು ಕಾಯಿನ್ಗಳಲ್ಲಿ ಖಂಡಿತವಾಗಿ ಇವತ್ತು 3 ಅದೃಷ್ಟದ ಕಾಯಿನ್ ಖಂಡಿತವಾಗಿ ಸಿಗ್ತದೆ. ಒಂದು ಆಕ್ಟಿವಾ ಹೋಂಡಾ ಗೆಲ್ಲುವಂಥ ಅವಕಾಶ, ಇನ್ನೆರಡು ಸರ್ಪ್ರೈಸ್ ಆಗಿರುವಂತಹ ಒಂದು ಗಿಫ್ಟನ್ನು ಗೆಲ್ಲುವಂತಹ ಅವಕಾಶ ಖಂಡಿತವಾಗಿ ಇರ್ತದೆ. ಐ ನೋ ದಿಸ್ ಎಕ್ಸೈಟ್ಮೆಂಟ್. ಮನೆಯಲ್ಲಿ ಸಹ ಸುಮಾರು ಜನ TV ನೋಡ್ತಿರುವವರು, ಅದ್ರ ಜೊತೆಗೆ ಲೈವ್ ನೋಡ್ತಿರುವವರಿಗೂ ಕೂಡ ಈ ಎಕ್ಸೈಟ್ಮೆಂಟ್ ಖಂಡಿತವಾಗಿ ಇರ್ತದೆ. ಸೊ ನಿಮ್ಮ ಮುಂದೆನೇ ಇದನ್ನು ನಾವು ಮಾಡಿರುವಂಥ ಉದ್ದೇಶ, ಇದ್ರ ಹಿಂದೆ ಬೇರೆ ಯಾವುದೋ ನಾವು ಹಿಂದೆನೇ ಕಾಯಿನ್ ಹಾಕಿ ತಂದಿದ್ದೇವೆ ಅಥವಾ ಸೆಲೆಕ್ಟೆಡ್ ಕಾಯಿನ್ ತೆಗಿಸ್ತಿದ್ದೇವೆ, ಹೀಗೆ ಏನಿಲ್ಲ. ದಿಸ್ ಟು ಬಿ ಫೇರ್ ಇನಫ್ ಟು ಎವ್ರಿಬಡಿ. TV ಯಲ್ಲಿ ನೋಡ್ತಿರೋರು, ಯೂಟ್ಯೂಬಲ್ಲಿ ನೋಡ್ತಿರೋರು ಎಲ್ರಿಗೂ ಹೇಳೋದು ಒಂದೇ, ನಿಮ್ಮ ಮುಂದೆನೇ ಇಷ್ಟು ಕಾಯಿನ್ಸ್ಗಳನ್ನು ತೆಗೆದಿದ್ದು. ಪ್ಲೀಸ್ ಇದರ ಬಗ್ಗೆ ನಂತರ ಚರ್ಚೆ ಬೇಡ. ಓಕೆ, ಸೊ ಈ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಈ ಕಾರ್ಯಕ್ರಮದ 3 ಬಹುಮಾನಗಳಲ್ಲಿ ಮೊದಲ ಒಂದು ಸರ್ಪ್ರೈಸ್ ಬಹುಮಾನವನ್ನು ತೆಗೆಯುವಂಥ ಸಮಯ ಇದು. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಆಲ್ ದ ಗೆಸ್ಟ್. ಎಸ್,
ವೀಕ್ಷಣಾ ವೇದಿಕೆಯ ಸುಜಯ್ ಪೂಜಾರಿ ಅವರು ಮೊದಲ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನ ಈಗ ಕೂಪನ್ ಅನ್ನು ತೆಗಿತಾ ಇದ್ದಾರೆ. ಅದೃಷ್ಟ ನಿಮ್ಮದು ಖಂಡಿತವಾಗಿ ಆಗಬಹುದು. ಒಂದು ಗೋಲ್ಡ್ ರಿಂಗ್ ನಿಮ್ಗೋಸ್ಕರ ಒಂದು ಸರ್ಪ್ರೈಸ್ ಆಗಿರುವಂತಹ ಗಿಫ್ಟ್ ಇದೆ. ಸೊ ಐ ವುಡ್ ರಿಕ್ವೆಸ್ಟ್ ಸುಜಯ್ ಪೂಜಾರಿ. ಹಲೋ, ಓಕೆ. ಮೊದಲ ಅದೃಷ್ಟದ ಕೂಪನ್ ನಂಬರ್ 1384 1384. ಇದನ್ನು ನಾವು ಕ್ಯಾಮ್ರಾದ ಲೈವ್ ಅಲ್ಲಿ ಕೂಡ ತೋರಿಸ್ತಿದ್ದೇವೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಶೈನ್ ಎಂಟರ್ಪ್ರೈಸಸ್ ಪ್ರೆಸೆನ್ಸ್ ಹೊಂದಿರುವಂಥ ಸ್ಕೀಮಿನ ಮೊದಲ ಸರ್ಪ್ರೈಸ್ ಬಹುಮಾನವನ್ನು ಗೆಲ್ಲಿದರೆ 1384. ಇದು ನಮ್ಮ ಊರಿಗೆ ಬಂದಿದೆ, ಮಣಿಪಾಲದ ನಚ್ಚಿಯವರಿಗೆ ಬಂದಿದೆ. ಒಂದು ಗಟ್ಟಿ ಚಪ್ಪಾಳೆ ಕೊಡಬೇಕು ಅವರಿಗೆ ಫಾರ್ ವಿನ್ನಿಂಗ್ ದಿಸ್ ವಂಡರ್ಫುಲ್ ಪ್ರೈಸ್. ಅಂಡ್ ಅವರಿಗೆ ನಾವು ಇಲ್ಲಿಂದಲೇ ಕಾಲ್ ಮಾಡ್ತಾ ಇದ್ದೇವೆ. ಸೊ ನಚ್ಚಿಯವರು ಎಲ್ಲಿದ್ದಾರೆ ಅಂತ ನೋಡುವ. ಸೊ ಇಲ್ಲಿಂದಲೇ ಅವರಿಗೆ ನಾವು ಕಾಲ್ ಮಾಡಿ ತಿಳಿಸ್ತಾ ಇದ್ದೇವೆ. ಇದು ಲೈವಲ್ಲೇ ಆದರೆ ಅದಕ್ಕೊಂದು ಅರ್ಥ ಇರೋದು, ಹಾಗಾಗಿ ನಾವು ಇಲ್ಲೇ ಕಾಲ್ ಮಾಡ್ತಾ ಇದ್ದೇವೆ. कृपया कुछ समय पश्चात प्रयास करें. The number you have dialed is currently busy. ಸ್ವಲ್ಪ ಸರ್ ಬ್ಯುಸಿ ಇದ್ದಾರಂತೆ. ಮತ್ತೆ ನಾವು ಖಂಡಿತವಾಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ತೇವೆ. ಇಸ್ ದಟ್ ಓಕೆ? ಇಸ್ ಇಟ್ ಓಕೆ ಅಲ್ವಾ? ಎಸ್, ನಾವು ಖಂಡಿತವಾಗಿ ಮತ್ತೆ ಅವರನ್ನು ಕಾಂಟ್ಯಾಕ್ಟ್ ಮಾಡುವ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದೆ ಇನ್ನೊಂದು ಸರ್ಪ್ರೈಸ್ ಬಹುಮಾನವನ್ನು ತೆಗೆಯುವಂಥ ಸಮಯ. ವುಡ್ ಲೈಕ್ ಟು ರಿಕ್ವೆಸ್ಟ್ ಇಕ್ಬಾಲ್ ಮನ್ನಾ ಸರ್ ಅವರನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೇನೆ. ನಿಮ್ಮ ಅದೃಷ್ಟದ ಕೈಯಿಂದ ಇನ್ನೊಂದು ಅದೃಷ್ಟಶಾಲಿ ವ್ಯಕ್ತಿಯನ್ನು ನೀವು ಆರಿಸಬೇಕು. ಲೆಟ್ಸ್ ಸಿ ಯಾರಿಗೆ ಈ ಎರಡನೇ ಅದೃಷ್ಟದ ಬಹುಮಾನ ಹೋಗ್ತದೆ ಅಂತ. ಕಮ್ ಆನ್ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಹಿಯರ್ ವಿ ಗೋ. ಸೊ ಶೈನ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸಿರುವಂತಹ ಈ ಸ್ಕೀಮ್ನ ಎರಡನೇ ಸರ್ಪ್ರೈಸ್ ಬಹುಮಾನ ಹೋಗ್ತಾ ಇದೆ. ದಟ್ ಈಸ್ 106 and 2 1062. ಈ ಎರಡನೇ ಬಹುಮಾನವನ್ನು ಪಡೆದುಕೊಂಡ್ರೆ 1062 ಕೂಪನ್ ನಂಬರ್. ಅಂಡ್ ಸೊ ಈ ಪ್ರೈಸ್ ಹೋಗ್ತಾ ಇದೆ ಇಫ್ರಾ ಇಮಾದ್ ಅವರಿಗೆ. ಒಂದು ಗಟ್ಟಿ ಚಪ್ಪಾಳೆ ನೀವೆಲ್ಲ ಕೊಡಬೇಕು. ಎಸ್, ಅವರಿಗೆ ನಾವು ಕಾಲ್ ಮಾಡುವಂಥ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೇವೆ. ಇಫ್ ಇನ್ ಕೇಸ್ ಅವ್ರು ರಿಸೀವ್ ಮಾಡಲಿಲ್ಲ ಅಂತಂದರೆ ಅವರಿಗೆ ನಾವು ಮತ್ತೆ ಖಂಡಿತವಾಗಿ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತೇವೆ. ಸೊ ಇಫ್ರಾ ಇಮಾದ್ ಅವರಿಗೆ ನಾವು ಎರಡನೇ ಬಹುಮಾನ ಹೋಗಿದೆ. ಸೊ ವಿ ಆರ್ ಟ್ರೈಂಗ್ ಟು ರೀಚ್ ಔಟ್ ದೆಮ್. ಲೆಟ್ಸ್ ಸಿ. ವಿಲ್ ಟ್ರೈ ದೆಮ್ ಲೇಟರ್. ಸೊ ಅದೃಷ್ಟಶಾಲಿ ವ್ಯಕ್ತಿಗಳು ಇಬ್ಬರು ಕೂಡ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಸೊ ಅವರಿಗೆ ಮತ್ತೆ ಕಾಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಸೊ ಈ ಸರ್ಪ್ರೈಸ್ ಗಿಫ್ಟ್ ಬಂದವರಿಗೂ ಕೂಡ ಆಕ್ಟಿವ್ ಹೋಂಡಾ ಗೆಲ್ಲುವಂಥ ಅವಕಾಶ ಇದೆ ಅಂತೆ. ಹಾಗಾಗಿ ಆ ಕಾಯಿನ್ಸನ್ನು ಮತ್ತೆ ನಾವು ಅದಕ್ಕೆ ಹಾಕ್ತಾ ಇದ್ದೇವೆ. ಸೊ ಲೆಟ್ಸ್ ಸಿ. ಸೊ ಈ ಕಾಯಿನನ್ನು ಮತ್ತೆ ನಾವು ಸ್ವಲ್ಪ ಶಫರ್ ಮಾಡ್ತಾ ಇದ್ದೇವೆ. ಇವತ್ತಿನ ಮೊದಲ ಡ್ರಾ, ಲೇಡೀಸ್ ಅಂಡ್ ಜೆಂಟಲ್ಮೆನ್, ಉಡುಪಿ ಭಾಗದಲ್ಲಿ ಇದು ಮೊದಲ ಬಾರಿ ಈ ಕಾರ್ಯಕ್ರಮ ಆಗ್ತಾ ಇರೋದು. ಸೊ ಇಂತಹ ಒಂದು ಒಳ್ಳೆ ಸ್ಕೀಮ್ ಆ್ಯಂಡ್ ಅದರ ಒಂದು ಡ್ರಾ ಕಾರ್ಯಕ್ರಮ ಇದು ಮೊದಲ ಬಾರಿ ಇಲ್ಲಿ ಆಗ್ತಾ ಇರೋದು. ಆಸ್ ಐ ಸೆಡ್, ಇಟ್ ಈಸ್ ನಾಟ್ ಅ ಲಕ್ಕಿ ಕೂಪನ್, ಇಟ್ ಈಸ್ ಜಸ್ಟ್ ಅ ಇನ್ವೆಸ್ಟ್ಮೆಂಟ್. ಯು ಆರ್ ಇನ್ವೆಸ್ಟಿಂಗ್ ಟು ಸಮಥಿಂಗ್ ಎಲ್ಸ್ ಆ್ಯಂಡ್ ಯು ವಿಲ್ ಗೆಟ್ ಸಮಥಿಂಗ್ ಎಲ್ಸ್. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಸರ್. ಸೊ ಇದು ಹೇಗೂ ಬಹುಮಾನ ಇರೋದು ಹೋಂಡಾ ಆಕ್ಟಿವ್ ಅವೇ ಅಲ್ವಾ, ಹಾಗಾಗಿ ನಮ್ಮ ಸರ್ ಇವತ್ತು ಇಲ್ಲೇ ಇದ್ದಾರೆ.
ಅವರೇ ತೆಗೆದ್ರೆ ಬಾರಿ ಒಳ್ಳೇದು ಅಂತ ಅನ್ಕೊಳ್ತೇನೆ. ವುಡ್ ಲೈಕ್ ಟು ವೆಲ್ಕಮ್ ಜೈನ್ ಸರ್. ಆ್ಯಂಡ್ ಇವತ್ತಿನ ಈ ಸುಂದರವಂತಹ ಸ್ಕೀಮಿನ ಅದೃಷ್ಟಶಾಲಿ ವ್ಯಕ್ತಿಯನ್ನು ಆಯ್ಕೆ ಮಾಡುವಂಥ ಸಮಯ ಇವರಿಗೆ ಸಿಗ್ತಾ ಇದೆ. ಅವರದ್ದೇ ಹೋಂಡಾ ಮ್ಯಾಟ್ರಿಕ್ಸ್ನ ಒಂದು ಸುಂದರವಂತ ಆಕ್ಟಿವಾ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಹಿಯರ್ ವಿ ಗೋ. ರೆಡಿ ಅಲ್ಲ? ಇದು ಸರ್, ಇದು ಕೈಯಲ್ಲಿ ಅಂತ ಇಲ್ಲ ಅಂತ, ಸೊ ಪ್ಲೀಸ್ ನಿಮಗೆ ಇಲ್ಲಿ ಇರುವವರು ಯಾರಿಗಾದ್ರೂ ಸಿಗ್ಲಿ ಅಂತ ನಾನು ಆಶಿಸ್ಕೊಳ್ತಾ ಇದ್ದೇನೆ. ಸೊ ಲೆಟ್ಸ್ ಸಿ. ಸೊ ಈ ಸ್ಕೀಮಿನ ಮೊದಲ ಡ್ರಾದ ಮೊದಲ ವಿನ್ನರ್ ಅನ್ನು ನಾವು ಆಯ್ಕೆ ಮಾಡುವಂತ ಸಮಯ. ದ ಕೂಪನ್ ನಂಬರ್ ಈಸ್ 2329. 2329 2329 ಕೂಪನ್ ನಂಬರ್ಗೆ ಹೋಂಡಾ ಆಕ್ಟಿವಾ ಸ್ಕೂಟರ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಇದು ಮೊದಲ ಡ್ರಾ. ಸೊ ಲೇಡೀಸ್ ಅಂಡ್ ಜೆಂಟಲ್ಮೆನ್, ನಿಮಗೆಲ್ಲ ಗೊತ್ತಿರುವ ಹಾಗೆ MK ಗ್ರೂಪ್ ಅದರ ಜೊತೆ ಶೈನ್ ಎಂಟರ್ಪ್ರೈಸಸ್ ಪ್ರಸ್ತುತಪಡಿಸಿರುವಂತಹ ಈ ಸ್ಕೀಮಿನ ಮೊದಲ ಡ್ರಾದ ಮೊದಲ ವಿನ್ನರ್ ಮೀನಾಲ್ ಯೂನೋ. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಅವರಿಗೆ ಸಿಗ್ತಾ ಇದೆ ಹೋಂಡಾ ಮ್ಯಾಟ್ರಿಕ್ಸ್ ಅವರ ಹೋಂಡಾ ಆಕ್ಟಿವಾ. ಕಮ್ ಆನ್, ರೈಡ್ ದ ವೆಹಿಕಲ್ ಫ್ರೀ. ಅವರಿಗೆ ಕಾಲ್ ಮಾಡುವಂತ ಪ್ರಯತ್ನವನ್ನು ನಾವು ಖಂಡಿತವಾಗಿ ಮಾಡ್ತಾ ಇದ್ದೇವೆ. The person you're calling ಇವರಿಗೂ ಸಹ ನಾವು ಮತ್ತೆ ಕಾಲ್ ಮಾಡ್ತೇವೆ. ಈ ಮೂರು ಅದೃಷ್ಟಶಾಲಿ ವ್ಯಕ್ತಿಗಳು ಪಾಪ ಬಹುಶಃ ಬ್ಯುಸಿ ಇದ್ದಾರೆ ಅಂತ ಅನ್ಕೊಳ್ತೇವೆ. ಅವರಿಗೆ ವಿಷಯವೇ ಗೊತ್ತಿರಲಿಕ್ಕಿಲ್ಲ ಅವರಿಗೆ ಒಂದು ಲಕ್ಕಿ ಪ್ರೈಸ್ ಬಂದಿದೆ ಅಂತ. ಸೊ ಇಟ್ಸ್ ಅ ವಂಡರ್ಫುಲ್ ಮೂಮೆಂಟ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ನಾನು ಆಗಲೇ ಹೇಳಿದಾಗೆ ಈ ಒಂದು ಡ್ರಾದಲ್ಲಿ ಯಾರಿಗೆಲ್ಲ ಬಹುಮಾನ ಬರಲಿಲ್ಲ ಅಥವಾ ಯಾರು ಅದೃಷ್ಟಶಾಲಿ ವ್ಯಕ್ತಿಗಳಾಗಲಿಲ್ಲ, ನೀವು ಅದೃಷ್ಟವೇ ಇಲ್ಲ ಅಂತಲ್ಲ, ನಿಮಗೆ ಇನ್ನೂ ಕೂಡ 17 ಅವಕಾಶ ಉಂಟು. ಸೊ ಸ್ಟಿಲ್ ಯು ಹ್ಯಾವ್ 17 ಆಪರ್ಚುನಿಟಿ ಲೇಡೀಸ್ ಅಂಡ್ ಜೆಂಟಲ್ಮೆನ್. 17. ನಮಗೆ ಒಂದು ಸಲ ಅದೃಷ್ಟ ಹೋದ್ರೆ ನಾವು ಹೋಯ್ತು ಅಂತ ಅಂದ್ಕೊಳ್ತೇವೆ, ಆದರೆ ಯು ಹ್ಯಾವ್ 17 ಮೋರ್ ಆಪರ್ಚುನಿಟೀಸ್. ಇಫ್ 17 ಆಪರ್ಚುನಿಟೀಸ್ ಅಲ್ಲಿ ಸಹ ನಿಮಗೆ ಪ್ರೈಸ್ ಸಿಗಲಿಲ್ಲ ಅಂತಂದ್ರೆ ಯು ಹ್ಯಾವ್ ಅ ವ್ಯಾಲ್ಯೂಯಬಲ್ ಮನಿ ಪ್ರೈಸ್ ಖಂಡಿತವಾಗಿ ನಿಮಗೆ ಸಿಗ್ತದೆ. ಸೊ ಹಲೋ ಸರ್. ಹಲೋ ಹಲೋ ಯಾರು? ಮ್ಯಾಮ್, ನಿಮ್ಮ ಹೆಸರು ಹೇಗೆ? ಏಕೆ? ಇದು ಶೈನ್ ಎಂಟರ್ಪ್ರೈಸಸ್ ಕಡೆಯಿಂದ ಫೋನ್ ಮಾಡ್ತಿರೋದು. ನಿಮ್ಮ ಹೆಸರು ಹೇಗೆ ಮ್ಯಾಮ್? ಇಬ್ರಾಹಿಮಾದ್. ಮ್ಯಾಮ್, ನಿಮಗೆ ಸರ್ಪ್ರೈಸ್ ಗಿಫ್ಟ್ ಆಗಿ ನಿಮಗೆ ಒಂದು ನಿಮ್ಮನ್ನು ವಿನ್ನರ್ ಆಗಿ ನಾವು ಆಯ್ಕೆ ಮಾಡಿದ್ದೇವೆ. ನಿಮಗೆ ಒಂದು ಕೂಪನ್ ಇದ್ದಿದೆ, ಪ್ಲೀಸ್. ನಿಮಗೆ ಒಂದು ಗೋಲ್ಡ್ ರಿಂಗ್ ಇದ್ದಿದೆ ಮೇಡಮ್. ಹೌದಾ? ನೀವು ಎಲ್ಲಿಂದ ಮಾತಾಡ್ತಿರೋದು ಆ್ಯಕ್ಚುಲಿ? ಮನೆಯಿಂದ ಮಾತಾಡುದು. ನಿಮ್ಮ ಊರು ಯಾವುದು ಮೇಡಮ್? ಊರು ನಾವಿರುವ ಊರೇ ನಮ್ದೂರು. ಯಾವುದು? ನಾವು ಯಾವ ಊರಲ್ಲಿದ್ದೇವೆ ಅದೇ ಊರು. ಅಂದರೆ ಉಡುಪಿಯಲ್ಲೇ ಇದ್ದೀರಾ ನೀವು? ಉಡುಪಿಯಲ್ಲಿದ್ದೇವೆ. ಕಂಗ್ರ್ಯಾಚುಲೇಷನ್ ಮೇಡಮ್, ಕಂಗ್ರ್ಯಾಚುಲೇಷನ್. ಆದಷ್ಟು ಬೇಗ ನೀವು ಒಂದು ಪ್ರೈಸ್ ಕೊಡಿ ನಮ್ಗೆ ರಿಂಗು. ಅಲ್ಲ, ಪ್ರೈಸ್ ಕೊಡುವ, ನೀವು ಬಂದು ತಗೊಂಡು ಹೋಗಿ. ನೀವು ಅಲ್ಲಿಂದ ಕಾಲ್ ಮಾಡಿ ಕೊಡಿ. ಫಸ್ಟ್ ಫೇಸ್ ನೀವು ರಿಂಗ್ ಅಂತ ಹೇಳುವಾಗ ನಮ್ಗೆ ಗೊತ್ತಾಗುದಿಲ್ವಾ ನೀವು ಯಾರು ಅಂತ? ಏನು ಗೋಲ್ಡ್ ರಿಂಗ್ ಅಂತ ಹೇಳುವಾಗ ನೀವು ಯಾರು ಅಂತ ಗೊತ್ತಾಗ್ತದೆ ನಮ್ಗೆ. ಎಸ್, ಖಂಡಿತವಾಗಿ ಅವರಿಗೆ ಅವರ ಪ್ರೈಸ್ ಅನ್ನು ತಲುಪಿಸುವಂತ ಪ್ರಯತ್ನ ನಾವು ಖಂಡಿತವಾಗಿ ಮಾಡ್ತೇವೆ. ಒಂದು ಬಾರಿ ಗಟ್ಟಿ ಚಪ್ಪಾಳೆ ಕೊಡಬೇಕು ಫಾರ್ ಆಲ್ ದ ವಿನ್ನರ್ಸ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಸೊ ವಿ ಹ್ಯಾವ್ ವಿತ್ ದಿಸ್ ಮಿನಾಲ್ ಯೂನೋ. ಹಲೋ 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 ಹೆಸರೇನು ಮೇಡಮ್? ಮಿನಾಲ್ 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 ಉಮಾ.
ಮೃಣಾಲುಮಾ ಅವರೇ ನಮಸ್ಕಾರ. ಹೇಳಿ ಸರ್. ನೀವು ಶೈನ್ ಎಂಟರ್ಪ್ರೈಸಸ್ ಅವರದ್ದು ಒಂದು ಕೂಪನ್ ತಗೊಂಡಿದ್ರಲ್ವಾ? ಹೌದೌದು. ಡು ಯು ನೋ ಸಮಥಿಂಗ್? ನೀವು ಶೈನ್ ಎಂಟರ್ಪ್ರೈಸಸ್ ಅವರ ಕೂಪನ್ನ ಮೊದಲ ವಿನ್ನರ್ ಆಗಿ ಆಯ್ಕೆ ಆಗಿದ್ದೀರಿ. ನಿಮಗೆ ಆಕ್ಟಿವಾ ಹೋಂಡಾ ಸಿಗ್ತಾ ಇದೆ. ಓಕೆ ಸರ್. ಓಕೆ ಅಷ್ಟೇ. ಭಾರಿ ಚಪ್ಪ ಆಯ್ತಲ್ಲ. ಹಲೋ ಹಲೋ. ನಿಮ್ದು ವ್ಯಕ್ತಪಡಿಸಲಿಲ್ಲ ಅಂತ ಹೇಳಿ. ಅಲ್ಲ ಸರ್, ನಾನು ಥ್ಯಾಂಕ್ಸ್ ಅಂತ ಹೇಳಿದೆ ನಾನು. ಥ್ಯಾಂಕ್ಸ್ ಅಂತ ಹೇಳಿದ್ರಂತೆ. Congratulations. Thank you so much, ladies and gentlemen. Thank you so much. So we have with this the proprietor, sir. So, ladies and gentlemen, we have the proprietor of this wonderful team. We have with us Firoz sir. ನಿಮಗೋಸ್ಕರ ಈ ಒಂದು ಸ್ಕೀಮ್ನ ಬಗ್ಗೆ ಮತ್ತು ಈ ಒಂದು ಸ್ಕೀಮ್ನ ಇಂಟೆನ್ಷನ್ಸ್ ಬಗ್ಗೆ, ಯಾಕೋಸ್ಕರ ಈ ಸ್ಕೀಮ್ ಮಾಡಿದ್ದಾರೆ, ಇದರ ಪ್ರಯೋಜನ ಏನು ಅಂತ ಹೇಳಲಿಕ್ಕೋಸ್ಕರ ನಾನು ವುಡ್ ಲೈಕ್ ಟು ರಿಕ್ವೆಸ್ಟ್ ಫಿರೋಜ್ ಸರ್ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಅನಿಸಿಕೆಗಳನ್ನು ನೀವು ಹೇಳಬೇಕು ಸರ್, ಪ್ಲೀಸ್. ಹಲೋ 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 ಶೈನ್ ಎಂಟರ್ಪ್ರೈಸಸ್ನ ಶೈನ್ ಫ್ಯಾಮಿಲಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ಸಭೆಗೆ ಬಂದು ಸೇರಿದಂತಹ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರುತ್ತೇನೆ. ಇಷ್ಟವರೆಗೆ ನಮ್ಮೊಂದಿಗೆ ಸಹಕರಿಸಿದಂತಹ ಎಲ್ಲ ನಮ್ಮ ಕಸ್ಟಮರಿಗೂ ನನ್ನ ತುಂಬು ಹೃದಯದ ಸ್ವಾಗತ. ಅದೇ ರೀತಿ ಮೊದಲನೇ ಬಹುಮಾನ ಬಂದಂತಹ ಆಕ್ಟಿವ್ ಹೊಂಡ ಗೈಸಿದಂತಹ ಒಬ್ಬ ಮಹಿಳೆ ಮಿನಾಲೋನು ಹಾಗೂ ಸರ್ಪ್ರೈಸ್ ಗಿಫ್ಟ್ ಬಂದಂತಹ ಇಬ್ಬರು ಮಹಿಳೆಯರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಇನ್ನು ಮುಂದೆ ಕೂಡ ನಿಮ್ಮ ಸಹಕಾರವನ್ನು ನಾವು ಬಯಸ್ತೇವೆ. ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಿಮ್ಮೊಂದಿಗೆ ಸಹಕರಿಸ್ತೇನೆ. ಇನ್ನು 18ನೇ ಡ್ರಾಗೆ ನಮ್ಮ ಡ್ರೀಮ್ ಹೌಸ್ ಮನೆ ಏನಿದೆ ಅದು ನಿಮ್ಮದಾಗಿಸಿಕೊಳ್ಳಿ. ಆದ್ದರಿಂದ ರಿಕ್ವೆಸ್ಟ್ ಏನೆಂದರೆ ಆದಷ್ಟು ಜನ ಇನ್ನೂ ಕೂಡ ನಮ್ಮೊಂದಿಗೆ ಸಹಕರಿಸಬೇಕಾಗಿ ನಿಮ್ಮೊಂದಿಗೆ ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಒಂದು ಕ್ವಶನ್ ತುಂಬ ಜನರಿಗೆ ಬಂದಿರ್ತದೆ. ಈಗ ಮೆಂಬರ್ಸ್ ಆಗಿದ್ದವರನ್ನ ಹೊರತುಪಡಿಸಿ ಇನ್ಯಾರಾದ್ರೂ ಮೆಂಬರ್ ಆಗಬಹುದಾ ಅನ್ನುವಂಥ ಪ್ರಶ್ನೆ ಇದ್ರೆ ಖಂಡಿತವಾಗಿ ಇನ್ನೂ ನಿಮಗೆ ಸಮಯ ಇದೆ, ನೀವು ಇನ್ನೂ ಕೂಡ ಮೆಂಬರ್ ಆಗಬಹುದು. ಸೊ ವೇಸ್ಟಿಂಗ್ ಟೈಮ್, ಖಂಡಿತವಾಗಿ ಕ್ಯಾನ್ ಬಿ ಅ ಮೆಂಬರ್ ಆಲ್ಸೋ. ಸೊ ದಯವಿಟ್ಟು ಇನ್ನು ನೀವು ಮೆಂಬರ್ ಆಗಬೇಕಾದ್ರೆ ನಿಮಗೆ ಆಲ್ರೆಡಿ ಕಾಂಟ್ಯಾಕ್ಟ್ಗಳೆಲ್ಲ ಬರ್ತಾ ಇದೆ ಆನ್ಲೈನ್ ಲೈವ್ನಲ್ಲಿ. ಸೊ ಅವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಕೂಡ ಮೆಂಬರ್ ಆಗಿ ನೀವು ಕೂಡ ಒಂದು ಲಕ್ಕಿ ವಿಜೇತರಾಗಿ ಅಂತ ನಾವು ಕೂಡ ಎಲ್ಲರ ಪರವಾಗಿ ಆಶಿಸ್ಕೊಳ್ತಾ ಇದ್ದೇವೆ. ಸೊ ಅದ್ರ ಜೊತೆಗೆ ಅವರು ಹೇಳಿದ ಹಾಗೆ 18ನೇ ತಿಂಗಳಿಗೆ ಒಂದು ಇಡೀ 2 BHK ಮನೆಯನ್ನೇ ಕೊಡ್ತಾ ಇದ್ದಾರೆ. ಸೊ ಈಗಿನ ಕಾಲದಲ್ಲಿ ಮನೆ ಕಟ್ಟಬೇಕಾದ್ರೆ ಏನೋ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ. ಈಗ ಮನೆಗೆ ರಾ ಮೆಟೀರಿಯಲ್ಸ್ ಇಂದ ಹಿಡಿದು ಎಲ್ಲವೂ ಎಕ್ಸ್ಪೆನ್ಸಿವ್ ಆಗಿದೆ. ಯು ವಿಲ್ ಗೆಟ್ ಯುವರ್ ಹೌಸ್ ಜಸ್ಟ್ ವಿತ್ ದ 600 rupees, ಲೇಡೀಸ್ ಅಂಡ್ ಜೆಂಟಲ್ಮೆನ್. 600 ರೂಪಾಯಿಂದ ಇಡೀ ಮನೆಯನ್ನೇ ಪಡೆಯುವಂಥ ಅವಕಾಶ ನಿಮ್ಮದು. ಸೊ ಖಂಡಿತವಾಗಿ ಇನ್ನೂ ಕೂಡ ಮೆಂಬರ್ ಆಗುವವರಿದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಬರ್ತಾ ಇದೆ. ನೀವು ಆ ಕಾಂಟ್ಯಾಕ್ಟ್ ಡೀಟೇಲ್ಸ್ಗಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿಕೊಂಡು ಮೆಂಬರ್ ಆಗಬಹುದು ಇನ್ನು ಕೂಡ ಅಂತ ಹೇಳ್ತಾ, ಯಾರಿಗೆ ಸಿಕ್ಕಿದೆ ಅವರಿಗೆಲ್ಲ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಯಾರೆಲ್ಲ ಅದೃಷ್ಟವಂತರಾಗಿದ್ದೀರಿ ನಿಮಗೆಲ್ಲ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಯಾರಿಗೆಲ್ಲ ಈ ಬಾರಿ ಸಿಗಲಿಲ್ಲ, ಮುಂದಿನ ಬಾರಿ ಖಂಡಿತವಾಗಿ ನಿಮಗೆ ಸಿಗ್ತದೆ. ಸಿಗಲಿಲ್ಲ ಅಂದರೆ ಮತ್ತೊಂದು ಬಾರಿ ಸಿಗ್ತದೆ. ಸೊ ಯು ಹ್ಯಾವ್ 17 more opportunities, ಲೇಡೀಸ್ ಅಂಡ್ ಜೆಂಟಲ್ಮೆನ್. ಇವತ್ತು ಹೋಂಡಾ ಸಿಗದಿದ್ರದೊಂದಿಲ್ಲ, ಮನೆ ನಿಮಗೆ ಖಂಡಿತ ಸಿಗ್ತದೆ 18ನೇ ತಿಂಗಳಿಗೆ. ಸೊ ವಿತ್ ದಿಸ್ I would like to thank you all for being with us and making this event more colorful and beautiful. ನೀವೆಲ್ಲ ಸೇರಿ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಟ್ಟದ್ದು ನೀವು ಮಾತ್ರ ಅಲ್ಲ, ಲೈವ್ ಅಲ್ಲಿ ಸುಮಾರು ಜನ ನೋಡ್ತಾ ಇದ್ದಾರೆ ಕೂಡ. ಎಲ್ಲರಿಗೆ ಹೃದಯ ತುಂಬಿದ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ಅದ್ರ ಜೊತೆ
ಈ ಒಂದು ಸ್ಕೀಮ್ ಅಂತ ಹೇಳಿದ್ರೆ ಇದು ನಮಗೆಲ್ಲ ಭಾಳ ಸುಲಭ ಅಂತ ಅನಿಸ್ತದೆ. ಇಟ್ ಟೇಕ್ಸ್ ಲಾಟ್ ಆಫ್ ಎಫರ್ಟ್ಸ್. ಇದರ ಹಿಂದೆ ಬಹುಶಃ ದುಡ್ದಂತಹ ಎಲ್ಲ ತಂಡ ಇದೆ, ಇಲ್ಲೇ ಇದ್ದಾರೆ, ಸರ್ ಇದ್ದಾರೆ, ಅವರ ಫುಲ್ ಫ್ಯಾಮಿಲಿ ಇದೆ. ಅವರಿಗೆಲ್ಲ ಒಂದು ಗಟ್ಟಿ ಚಪ್ಪಾಳೆ ಕೊಡಿ ಫಾರ್ ದ ಹಾರ್ಡ್ ವರ್ಕ್ ದೇ ಹ್ಯಾವ್ ಡನ್ ಆ್ಯಂಡ್ ಮೇಡ್ ದಿಸ್ ಈವೆಂಟ್ ಮೋರ್ ಸಕ್ಸಸ್ಫುಲ್. ಒಂದು ಗಟ್ಟಿ ಚಪ್ಪಾಳೆ ಪ್ಲೀಸ್. ಆ್ಯಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ಈ ಕಾರ್ಯಕ್ರಮದ ಕೂಡ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಮಾಡಬೇಕು. ದ ಪ್ರೆಸಿಡೆಂಟ್ ಆಫ್ ಜಾಯಿಂಟ್ ಗ್ರೂಪ್ಸ್ ಉಡುಪಿ, ದ ಟ್ರಸ್ಟಿ ಟ್ರೆಷರರ್ ಆಫ್ ಹಾಜಿ ಅಬ್ದುಲ್ಲಾ ಚಾರಿಟೇಬಲ್ ಟ್ರಸ್ಟ್, ಇದರ ಟ್ರೆಷರರ್ ಆಗಿರುವಂತಹ ಇಕ್ಬಾಲ್ ಮನ್ನಾ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್ and making this event more colorful. Thank you so much sir. We have with us the ADM. ಇವತ್ತು ನಾವು ಹೋಂಡಾ ಸ್ಕೂಟರ್ ಅನ್ನು ಗಿಫ್ಟ್ ಕೊಟ್ಟಿದ್ದೇವೆ. ಆ ಹೋಂಡಾ ಮ್ಯಾಟ್ರಿಕ್ಸ್ನ ಆಗಿರುವಂತಹ ಜಯಂತ್ ಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ವಿ ಹ್ಯಾವ್ ವಿತ್ ದಿಸ್ ದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಫ್ ಕರ್ನಾಟಕ ರಕ್ಷಣಾ ವೇದಿಕೆ ಸುಜಯ್ ಪೂಜಾರಿ ಸರ್, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಅರ್ಪಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಎಲ್ಲಕ್ಕಿಂತ ಜೋರಾಗಿ ವುಡ್ ಲೈಕ್ ಟು ಥ್ಯಾಂಕ್ ಲೈವ್ ಅಲ್ಲಿ ನಮ್ಮನ್ನು ನೋಡ್ತಾ ಇದ್ದಂತಹ ಸ್ಪಂದನ ವಾಹಿನಿಯಲ್ಲಿ ನೋಡ್ತಿರುವಂತಹ ಎಲ್ಲ ಜನರಿಗೆ, ಜೊತೆಗೆ ಸ್ಪಂದನ ವಾಹಿನಿಯ ಎಲ್ಲ ಸಿಬ್ಬಂದಿಗಳು ಎಲ್ಲೇ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು. ಹಾಗೆ ಯೂಟ್ಯೂಬಲ್ಲಿ ನಮ್ಮ ದೇಶ ಅಲ್ಲದೆ ಹೊರ ದೇಶದಿಂದ ಕೂಡ ತುಂಬ ಜನ ನೋಡ್ತಾ ಇದ್ದಾರೆ, ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್. ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ದ ಎಂಟೈರ್ ದ ಶೈನ್ ಎಂಟರ್ಪ್ರೈಸಸ್ ಟೀಮ್. ಆ್ಯಂಡ್ ಮುಂದೆ ಡ್ರಾ ಮತ್ತೆ 15 ತಾರೀಕಿಗೆ ಡಿಸೆಂಬರ್ 15ಕ್ಕೆ ನಾವು ಮುಂದಿನ ಡ್ರಾದಲ್ಲಿ ಖಂಡಿತವಾಗಿ ಸಿಗ್ತೇವೆ. ಅಲ್ಲಿವರೆಗೆ ಸ್ಟೇ ಟ್ಯೂನ್ಡ್ ಲೇಡೀಸ್ ಅಂಡ್ ಜೆಂಟಲ್ಮೆನ್. ದಿಸ್ ಇಸ್ ಆಕಾಶ್ ಹೆಬ್ಬಾರ್. ಮತ್ತೆ ಅವಕಾಶ ಇದ್ದರೆ ಖಂಡಿತವಾಗಿ ಸಿಗುವ. ಡಿಸೆಂಬರ್ 15ಕ್ಕೆ ಖಂಡಿತವಾಗಿ ನಾನೇ ಸಿಕ್ಕೋದು ನಿಮಗೆ.